ದೈವಸ್ಥಾನಗಳಲ್ಲಿ ಕ್ಷೇತ್ರಪಾಲ ದೈವವಾಗಿ ಒಂದು ಅಥವಾ ಎರಡು ಗುಳಿಗ ದೈವದ ಸಾನ್ನಿಧ್ಯವಿರುವುದು ಮಾಮೂಲಿ. ಇಂತಹ ಗುಳಿಗನ ಕೋಲ ನೋಡಲೆಂದು ಭಾರೀ ಜನಸ್ತೋಮವೇ ಸೇರಿರುತ್ತದೆ. ಆದರೆ ಇಲ್ಲೊಂದು ಕಡೆಗಳಲ್ಲಿ 9 ಗುಳಿಗ ದೈವಗಳಿಗೆ ಒಂದೇ ಬಾರಿ ಕೋಲ ನಡೆಯುತ್ತದೆ. ಏನಿದರ ವಿಶೇಷವೆಂದು ನೋಡಲು ಈ ಸ್ಟೋರಿ ನೋಡಿ. ಹೌದು, ದೇವಿಯ ದೂತನಾಗಿರುವ ಗುಳಿಗನಿಗೆ ದೇವಿ ಆಲಯಗಳಲ್ಲಿ ಪ್ರತ್ಯೇಕ ಸಾನ್ನಿಧ್ಯವಿರುತ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆಟ್ಟಿಡಿ ಗ್ರಾಮದ ಬರ್ಕಜಿಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ 9 ಗುಳಿಗ ದೈವಗಳು ನೆಲೆಯಾಗಿವೆ. ವಿಶೇಷವೆಂದರೆ ಈ 9 ಗುಳಿಗ ದೈವಗಳಿಗೆ ಒಂದೇ ಬಾರಿ ಕೋಲ ನಡೆಯುತ್ತಿದೆ. ಆ 9 ಗುಳಿಗ ದೈವಗಳ ಅಪರೂಪದ ಕೋಲ ನೋಡಲು ಭಾರಿ ಭಕ್ತ ಜನ ಸಮೂಹವೇ ಸೇರುತ್ತದೆ. ಇದು ತುಳುನಾಡಿನಲ್ಲಿ ನವಗುಳಿಗ ನೆಲೆಯಾದ ಏಕೈಕ ಸ್ಥಳ ಇದಾಗಿದೆ. ಈ ಬಾರಿಯ 8ನೇ ವರ್ಷದ ವಾರ್ಷಿಕ ಉತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಏಕಕಾಲದಲ್ಲಿ 9 ದೈವಗಳಿಗೆ ಕೋಲ ಸೇವೆ ಜರುಗಿತು. ಒಂದು 2 ವರ್ಷಕ್ಕೆ ಮುಂದೆ ಇಲ್ಲಿ ಒಂದು ಕಾರ್ಯಕ್ರಮ ನಿರೂಪಣೆ ಯಾರೋ ಕರೆಕೊಟ್ಟರು, ಅಲ್ಲಿಗೆ ಬಂದೆ. ಅಂದರೆ ಆವಾಗ ಈ ಕ್ಷೇತ್ರ ಹೇಗಿತ್ತಂದರೆ ತುಂಬಾ ಡಲ್ ಆಗಿತ್ತು, ಅಂದರೆ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಹಾಗೆ ಇವತ್ತು ಬರ್ತೇನೆ, ನನಗೆ ನೋಡಿಯೇ ತುಂಬ ಖುಷಿ ಆಯಿತು. ಅಂದರೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ, ಭಗವದ್ಭಕ್ತರು ಬರ್ತಾ ಇದ್ದಾರೆ. ಒಂದು ಇಲ್ಲಿ ಸ್ಥಳ ಸನ್ನಿಧದ ಕಾರ್ಣಿಕ ತುಂಬಾ ಇದೆ, ತುಂಬ ಖುಷಿ ಆಯಿತು. ಅಂದರೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ ದೈವಗಳ ಗಗ್ಗರ ಸೇವೆ, ಆಮೇಲೆ ಅನ್ನ ಸಂತರ್ಪಣೆ, ತುಂಬ ಖುಷಿ ಆಯಿತು. ಅಂದರೆ ನಾನು ಇಲ್ಲಿಗೆ ಬಂದ ನಂತರ ನಾನು ನನ್ನ ಜಾಬ್ ಎಂದರೆ ಡ್ಯಾನ್ಸ್ ಮಾಸ್ಟರ್, ಆಮೇಲೆ ಕಾರ್ಯಕ್ರಮ ನಿರೂಪಣೆ. ಇಲ್ಲಿಗೆ ಬಂದು ಕಾರ್ಯಕ್ರಮ ಕೊಟ್ಟ ನಂತರ ನನ್ನ ಲೆವೆಲ್ ತುಂಬ ಜಾಸ್ತಿ ಆಗಿದೆ. ಅಂದರೆ ಫುಲ್ಲು ಬ್ಯುಸಿಯಾಗಿದ್ದೇನೆ ಕಾರ್ಯಕ್ರಮ ನಿರೂಪಣೆಯಲ್ಲಿ, ಆಮೇಲೆ ಡ್ಯಾನ್ಸ್ನಲ್ಲಿ, ಆಮೇಲೆ ಸೋಷಿಯಲ್ ವರ್ಕಲ್ಲಿ. ತುಂಬಾ ಖುಷಿ ಆಯಿತು. ಇಂಥೊಂದು ಕ್ಷೇತ್ರಕ್ಕೆ ಎಲ್ಲ ಭಗವದ್ಭಕ್ತರು ಬರಬೇಕು. ನಾವು ಬೆಂಗಳೂರಿಂದ ಸರ್ ಬಂದಿದ್ದು, ಬೆಂಗಳೂರಿಂದ ಬಂದಿರೋದು. ಇಲ್ಲಿಂದ ಸುಧಾಕರ್ ಅಂತ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ನಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು, ತೋರಿಸಿದ್ದು. ನಾವು ತುಂಬಾ ಕಷ್ಟದಲ್ಲಿದ್ವಿ, ಟೋಟಲಿ ಝೀರೋ ಆಗಿಬಿಟ್ಟಿದೆ. ನಾನು ಈ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಫೈನಾನ್ಷಿಯಲಿ ತುಂಬ ಆಗಿ ಏನೂ ಹೇಳ್ಕೊಳಕ್ಕೆ ಆಗಲ್ಲ, ಆ ಮಟ್ಟದಲ್ಲಿದ್ವಿ. ಇಲ್ಲಿಗೆ ಬಂದಮೇಲೆ ಇವಾಗ 8 ತಿಂಗಳಾಯಿತು. ಇವಾಗ ಎಲ್ಲ ಚೆನ್ನಾಗಿದೆ, ನಾರ್ಮಲಾಗಿ ಆಗಿದೆ, ತೊಂದರೆ ಏನಿಲ್ಲ. ದೇವ್ರ ದಯೆ, ಇವತ್ತು ಅವರ ಆಶೀರ್ವಾದದಿಂದ ನಾವು ಇವತ್ತು ಕೋಲ ನೋಡೋಕ್ಕೆ ಬಂದಿದ್ದೀವಿ. ನಾವು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯ ಮುಂಭಾಗದಲ್ಲೇ ಈ ನವಗುಳಿಗನ ಸಾನ್ನಿಧ್ಯವಿದ್ದು, ಈ ಹಿಂದೆ ಒಂದು ಗುಳಿಗ ದೈವಕ್ಕೆ ಮಾತ್ರ ನೇಮೋತ್ಸವ ನಡೆಯುತ್ತಿತ್ತು. ಆದರೆ ಪ್ರಶ್ನಾ ಚಿಂತನೆಯಲ್ಲಿ ನವಗುಳಿಗ ದೈವ ಇಲ್ಲಿ ನೆಲೆಯೂರಿದೆ ಎಂದು ತಿಳಿದು ಬಂದಿತ್ತು. ಹೀಗಾಗಿ ಕಳೆದ 3-4 ವರ್ಷಗಳಿಂದ ನವಗುಳಿಗ ದೈವಗಳಿಗೆ ಕೋಲ ನಡೆಯುತ್ತಿದೆ. ಈ ನವಗುಳಿಗ ದೈವಗಳೇ ಕ್ಷೇತ್ರದ ರಕ್ಷಣೆಯನ್ನ ಮಾಡುತ್ತಿದ್ದು, ನಂಬಿ ಬರುವ ಭಕ್ತರ ಸಂಕಷ್ಟಗಳನ್ನು ಸಹ ದೂರ ಮಾಡುತ್ತಿದೆ. ಕೇವಲ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಯ ಭಕ್ತರು ಸಹ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಿದ್ದಾರೆ. ಸಾಧಾರಣ ಒಂದು 5 ವರ್ಷದಿಂದ ಇಲ್ಲಿ ಗುಳಿಗ ಆರಾಧನೆ ಆಗ್ತಾಯಿತ್ತು. ಆದ ನಂತರ ದೇವಿಯ ಅಭಯ ಪ್ರಕಾರ ಇಲ್ಲಿ ನವಗುಳಿಗ ಅಂತ ಆಗಬೇಕಂತ ದೇವಿ ಅಭಯ ಪ್ರಕಾರ ನವಗುಳಿಗ ಸ್ಥಾಪನೆ ಮಾಡಿ ಅದಕ್ಕೆ ಪ್ರತಿಷ್ಠಾಪನೆ ಕೊಟ್ಟು ಅದಕ್ಕೆ ನವಗುಳಿಗೆ ಕಲೆ ಕೊಟ್ಟು ಇಲ್ಲಿ ಆರಾಧನೆ ಮಾಡಿಕೊಂಡು ಒಂದು ನರ್ತನ ಸೇವೆ ಕಾಲದಿಂದ ಕಾಲಕ್ಕೆ ನರ್ತನ ಸೇವೆ ಆಗ್ತಾ ಉಂಟು ಇಲ್ಲಿ. ಇಲ್ಲ, ಅದು ಒಂದೇ ಥರ ಗುಳಿಗರದ್ದೇ ಸೇವೆ, ಒಂದೇ ಥರ ಅದು. ಆದರೆ ಇಲ್ಲಿ ವಿಶೇಷ ಏನಂದರೆ 9 ಗುಳಿಗ ಇದ್ದ ಒಂದು ವಿಶೇಷ ಅಂತ. ಗಗ್ಗರ ಸೇವೆ ಎಲ್ಲ ಒಂದೇ ರೀತಿ ಎಲ್ಲ.
ಇಲ್ಲ, ಈ ಭಾಗದಲ್ಲಿ ಅಂತಲ್ಲ, ಯಾವ ಇದರಲ್ಲಿ ಇಲ್ಲ. ಉಡುಪಿ ಜಿಲ್ಲೆ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಕೂಡ 9 ಗುಳಿಗೆ ಅಂತ ಇಲ್ಲ. ಇಲ್ಲಿ ಬೆಳ್ತಂಗಡಿ ತಾಲೂಕು ವೇಣೂರು ವಲಯದಲ್ಲಿ ಬರ್ಕಾಜ್ ಎಂಬ ಕ್ಷೇತ್ರ, ನಿಟ್ಟಡೆ ಗ್ರಾಮದಲ್ಲಿ ಬರ್ಕಾಜ್ ಎಂಬ ಕ್ಷೇತ್ರದಲ್ಲಿ ಮಾತ್ರ ಇಲ್ಲಿ ಮಾತ್ರ ಇರುವುದು 9 ಗುಳಿಗೆ ಅಂತ, ಬೇರೆ ಯಾವ ಕ್ಷೇತ್ರದಲ್ಲಿ ಇಲ್ಲ. ಅಂದರೆ ದೇವಿಯ ಒಂದು ಇಲ್ಲಿ ಭಕ್ತರಂತ ಬಂದರೆ, ಕಷ್ಟ ಕಾರ್ಪಣ್ಯದಲ್ಲಿ ಬಂದರೆ ಅದನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅದನ್ನು ಎಲ್ಲ ಇಷ್ಟಾರ್ಥ ನೆರವೇರಿಸಿಕೊಟ್ಟು ಬಂದ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗಿ ಅವರಿಗೆ ಖುಷಿ ಪಡುವಂಥದ್ದು ದೇವಿ ಅನುಗ್ರಹ ಕೊಡ್ತಾರೆ. ಅದರ ನಂತರ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಸೇವೆಯೆಲ್ಲ ನಡೀತಾ ಬರ್ತದೆ. ಕ್ಷೇತ್ರಫಲ ಇದ್ದದ್ದು ಒಂದೇ. ಅದರ ನಂತರ ದೇವಿ ಅಭಯ ಪ್ರಕಾರ ಇಲ್ಲಿ 9 ಗುಳಿಗನ ಹೂವಿನ ದಂಡಿಗೆ ಹೆಗಲು ಕೊಡುವಂಥ 9 ಗುಳಿಗನವರು ಇದ್ದಾರೆ. ಆ 9 ಗುಳಿಗನವರಿಗೆ ಇಲ್ಲಿ ಸ್ಥಾಪನೆ ಕೊಡಬೇಕು ಅಂತ ಹೇಳಿ ದೇವಿ ಅಭಯ ಪ್ರಕಾರ ಆಗ್ತಾ ಬಂತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಳ್ತಂಗಡಿ.